ಗಲಾಟೆ ಮಾಡಿದೆ, ಹೋಟ್ಲಿಗೆ ಹೋಪ ಅನ್ಕೊಂಡು. ಇಂದ ಸಮಾಧಾನವೇ ಇಲ್ಲ. ಕಾಣಂತೂ ಹೋಟ್ಲಿಗೆ ಕರ್ಕೊಬಂದಿದ್ದೆ, ಹುಡುಕಿ 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 ಒಳ್ಳೆ ಹೋಟ್ಲಿಗೆ ಕರ್ಕೊಬಂದಿದ್ದೆ. ಎಂತ ಬೇಕು ನಿನ್ನ ಮರೀತಿ. ಅಯ್ಯೋ, ಇದೆಂತ ಒಳ್ಳೆ ಹೋಟ್ಲಾ? ಈ ಹೋಟ್ಲಲ್ಲಿ ಜನನೇ ಇಲ್ಲ. ಇಡೀ ಊರೆಲ್ಲ ಸುತ್ತಾಡಿತಲ್ದ ಒಳ್ಳೆ ಹೋಟ್ಲಿಗೋಸ್ಕರ. ಜನ ಇಲ್ಲದಿದ್ರೆ ಎಂತಾಯ್ತು, ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಹೋಟ್ಲು. ಬಾ, ಎಂತ ಬೇಕು ಎಲ್ಲ ಆರಾಮಾಗಿ ತಿನ್ಲ. ಜನ ಇದ್ದರೆ ಗೌಜ್ ಗಲಾಟೆ ಕಣಂಗತ್ತು. ಹೋದರೆ ಪಿಕ್ಚರಿಗೆ ಕರ್ಕೊಂಡು ಹೋಯ್ನಿ ಅಂತ ಹೇಳಿದೆ. ಪಿಕ್ಚರಿಗೆ ಕರ್ಕೊಂಡು ಹೋಗಲು ಹಿಂಗೆ ಮಾಡ್ರಿ, ಪೂರ ಖಾಲಿ ಇದ್ದ ಥಿಯೇಟ್ರಿಗೆ ಕರ್ಕೊಂಡು ಹೋಯ್ರಿ. ಈಗ ಕಂಡ್ರೆ ಖಾಲಿ ಇದ್ದ ಹೋಟ್ಲಿಗೆ ಕರ್ಕೊಬಂದಿರಿ. ನಿಮಗೆ ಹಂಗಾರೆ ಜನ ಇದ್ದಲ್ಲೆಲ್ಲ ನನ್ನ ಕರ್ಕೊಂಡು ಹೋಗ್ತಂದ್ರೆ ಆತಿಲ್ಲ? ಅಯ್ಯೋ, ಅದು ಹಂಗಲ್ಲ ಅಕ್ಷತಾ. ಜನ ಇದ್ದಲ್ಲೂ ಫ್ರೀ ಇರುವುದಿಲ್ಲ. ನಾನು ನೀನು ಆರಾಮಾಗಿ ಇಪ್ಪಕ್ಕಾಗ್ತಿಲ್ಲ. ಹಂಗಾಗಿ ನಾನು ಆ ರೀತಿ ಸೆಲೆಕ್ಷನ್ ಮಾಡೋದು ಅಷ್ಟೇ. ಕಾಣಿಲ್ಲ, ಎಷ್ಟೊತ್ತು ಬೇಕಾದ್ರೆ ಕುತ್ಕೊತಿನ್ಲಕ್ಕೆ. ಹೌದಾ? ನಂಗೆ ಯಾಕೋ ನೀವೊಂಥರ ಕಣ್ಣ ಮುಚ್ಚಲೆ ಆಟ ಆಡ್ತಾರ ಕಾಣ್ತಿದ್ರಿ. ಎಲ್ಲ ನಿಮಗೆ ಮೀಟ್ ಮಾಡೋದಿದ್ರು ಜನ ಇಲ್ದಿದ್ದ ಜಾಗಕ್ಕೆ ಹೋಯ್ಕು. ಹೋಟ್ಲಲ್ಲೂ ನಿಮ್ಗೆ ಆ ಥರದ್ದು ಹೋಟ್ಲೇ ಬೇಕು. ಎಂತ ನಿಮ್ಮ ಕತೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಎಂಥದ್ದು ಕತೆ ಇಲ್ಲ, ಆರಾಮಾಗಿ ಇಪ್ಪಕ್ಕೋಸ್ಕರ ಅಷ್ಟೇ. ಬಾ ಕೂತ್ಕೋ, ಸುಮ್ಮನೆ ಮಂಡಿಗೆ ಎಂತೆಂಥದ್ದು ಹಾಯ್ಕೊಂಡು ಬೇಡ. ಇಲ್ಲ, ನಂಗೆ ಇಲ್ಲಿ ಎಂಥದ್ದು ಬೇಡ. ಬನ್ನಿ, ನಮ್ಮ ಕಾಲೇಜ್ ಕ್ಯಾಂಟೀನಲ್ಲೇ ಕೊಡಿಸಿ, ನಂಗೆ ಇವತ್ತು ಸಾಕು. ಕಾಲೇಜ್ ಕ್ಯಾಂಟೀನಾ? ಥೂ, ಆ ಗೌಜಲ್ಲಿ ಯಾರು ಕೂತ್ಕೊಂತಾರೆ? ನನಗಂತೂ ಇಷ್ಟವೇ ಇಲ್ಲ. ಎಲ್ಲ ನಿಮ್ಮ ಇಷ್ಟದಂತೆ ಆತಿಲ್ಲಲ್ಲ. ಏನು ಇವತ್ತೊಂಥರ ಮಾತಾಡ್ತಿದ್ಲಲ್ಲ ನನ್ನ ರಾಣಿ? ನೀವು ಹೇಳಿ, ಎಂತಕ್ಕೆ ನೀವು ನಮ್ಮ ಕಾಲೇಜ್ ಹತ್ರ ಎಲ್ಲ ಬರ್ತಿಲ್ಲ? ಎಂತಕ್ಕೆ ನೀವು ನನ್ನ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ? ಇವತ್ತು ನೀವು ಹೇಳಿದೆ, ನಾನು ಇವತ್ತು ಬಿಡುವಳೇ ಅಲ್ಲ. ಇವತ್ತು ಇಲ್ಲೇ ನಿರ್ತಾ ಇಲ್ಲಿ. ಹೇಳಿ ಕಂಬ, ಎಂತಾಯ್ತು ಹೇಳಿ. ಅಯ್ಯೋ, ಹೇಳೋಕೆ ಎಂತ ಇತ್ತಾ? ಎಂತ ಇಲ್ಲ, ಸುಮ್ಮನೆ ಈಗಲೇ ಎಲ್ಲ ಬೇಡ ಅನ್ಕಂಡ. ಮುಂದೆ ಅಕಸ್ಮಾತ್ ಎಂತಾರು ಹೆಚ್ಚು ಕಮ್ಮಿ ಆದರೆ ನಿಂದು ಇಮೇಜ್ ಎಲ್ಲ ಹಾಳಲ್ದ, ಹಂಗಾಗಿ ಬೇಡ ಅಂತ ಹೇಳೋದಷ್ಟೇ. ಅಕಸ್ಮಾತ್ ಎಲ್ಲರೂ ಮದುವೆ ಕಾಯ್ಲಿಲ್ಲ, ನಾನಾರು ಬಿಟ್ಟು ಗಂಡಸು ಹೆಂಗಾರು ನಡೀತು. ನಿಂಗೆ ಯಾರು ಈಗ ಗಂಡು ಕೊಡ್ತಾರೋ, ಯಾರು ಇದತ್ತು ಹೇಳು. ಮುಂಚೆ ಮದುವೆಗೆ ಎಲ್ಲದಕ್ಕೂ ರಗ್ಲಿ ಅದು. ಅದಕ್ಕೆ ಅವೆಲ್ಲ ಬೇಡ ಅನ್ಕ ಹೇಳೋದಷ್ಟೇ, ಮತ್ತೆಂಥದ್ದು ಅಲ್ಲ. ನೀನು ಸುಮ್ಮನೆ ಎಂತೆಂಥದೋ ಮರೀತಿ ಮಂಡಿ ಕೈಕೊಂಡು ಹಾಳು ಮಾಡ್ಕೊಂಡು ಖುಷಿ ಟೈಮ್ನ. ಬಾ, ಮಸಾಲೆ ದೋಸೆ ತಿಂತೀಯಾ? ಮತ್ತು ಪೂರಿ ತಿಂತೀಯ? ಎಂತ ಬೇಕು ನಿಂಗೆ? ನಮ್ಮ ಮಂಜಣ್ಣ ಏನಿಲ್ಲ, ಇದ್ಯಾ ಹುಡುಗಿ? ಶ್ಯಾಮಲಕ್ಕ ಅಲ್ಲ, ಯಾವುದೋ ಪೈಕಿ ಹುಡುಗಿ ಬಂದಿದ್ದೇನೋ, ಆ ಹೋಟ್ಲಿಗೆ ಕರ್ಕ ಬಂದಿರ. ಸರಿ ಆಯ್ತು, ಹೊಯ್ಕೆ ಎಂಬ. ಓಯ್ ಮಂಜಣ್ಣ, ಹೇಗಿದ್ದೀರಿ? ಅಯ್ಯೋ ದೇವ, ಹಡಪಿ ಇವನಿಗೆ ಸಿಕ್ಕನ, ಮುಗೀತಿನ ಕತೆ ಮುಗೀತು. ಥೋ, ಇಷ್ಟು ದೂರ ಊರಿಂದ ಹೊರಗೆ ಹೋಟ್ಲಿಗೆ ಕರ್ಕೊಬಂದ್ರು, ಇಲ್ಲೂ ಇವನದ್ದು ಬಾಡಿಗೆ ಇತ್ತಕ್ಕಂತ. ಥೋ ದೇವ, ಆಯ್ತು, ಇನ್ನು ಮನೆಗೆ ಹೋಗಿ ಹೇಳ್ರೆ ಕತೆ ಮುಗೀತಷ್ಟೇ. ನಾರಾಯಣ, ಏನಿಲ್ಲ, ಭಾಳ ಅಪರೂಪ ಇದೆ ಮರೆಯ. ಎಲ್ಲೂ ಕಾಮ್ಕಿಲ್ಲ, ಈ ನಡುವೆ ಆಟೋ ತೋರುದಿಲ್ಲ. ಮರೆ ಆಟೋ ಬಿಸ್ನೆಸ್ ಹಾಗೆ ಉಂಟು. ಇದು ಸಹ ಒಂದು ಪಾರ್ಟ್ ಟೈಮ್. ನಾನಿಲ್ಲಿ ಕೆಲಸ ಮಾಡಲಿಕ್ಕೆ ಉಂಟು. ಈಗ ಇಲ್ಲಿ ನಾನು ಸರ್ವರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. 1 ತಿಂಗಳಾಯಿತು, ಇನ್ನೊಂದು ತಿಂಗಳು ಇಲ್ಲಿ ಕೆಲಸ ಮಾಡುವ ಅಂತ. ಆಮೇಲೆ ಮತ್ತೆ ಬೋರ್ ಆದರೆ ಮತ್ತೆ ಆಟೋ ಉಂಟಲ್ಲ ಹೇಗಿದ್ರು. ಮತ್ತೆ ನೀವು ಹೇಗಿದ್ದೀರಿ? ಇವ್ರು ಯಾರು ಅಕ್ಕ? ಚಂದ ಇದ್ದಾರೆ. ಈಗಲೇ ಸ್ವಲ್ಪ ಹೊಗಳುವ. ಹೇಗಾದರೂ ಮಂಜಣ್ಣನ ಹತ್ರ ಹೇಳಿ ನನಗೊಂದು ಸೆಟ್ಟಿಂಗ್ ಮಾಡಿಕೊಟ್ರೆ ನನಗೂ ಸಹ ಒಂದು ಮದುವೆ ಅಂತ ಆಗ್ತದಲ್ಲ. ಹಾಗಾಗಿ ಯಾವ ಹುಡುಗಿಯರನ್ನ ನೋಡಿದ್ರು ನಾನು ಹೊಗಳುದೆ. ಅವರು ಹೇಗಾರು ಇರಲಿ. ಇವರು ನಮ್ಮ ನೆಂಟು ಹುಡುಗಿ. ಇಲ್ಲಿ ಹಾಸ್ಟೆಲಲ್ಲೇ ಓದ್ತಿದ್ದಿದ್ಲ, ಹಾಗೆ ಮನೆಗೆ ಬಂದಿದ್ಲ. ಹಾಗಾಗಿ ಹೋಟ್ಲಿಗೆ ಕರ್ಕೊಂಡಪ್ಪ ಅನ್ಕ ಬಂದೆ. ಒಳ್ಳೇದಾಯ್ತು ಇದೇ ಹೋಟ್ಲಿಗೆ ಬಂದಿದ್ದು. ಅವರಿಗೆ ಏನು ಬೇಕು ಎಲ್ಲವನ್ನು ಕೊಡುವ. ಏನು ಇಡ್ಲಿ, ವಡೆ, ಎಂತ ಬೇಕು? ಮಸಾಲೆ ದೋಸೆ, ಬೇರೆ ಎಂಥರು ಚಾಟ್ಸ್ ಎಂತಾದರೂ ಬೇಕಾ? ಚಾಟ್ಸೇ ಈ ಹೋಟೆಲಲ್ಲಿ ಯಾವ ಹೊತ್ತಿಗೆ ಏನು ಬೇಕಾದ್ರೂ ಸಿಗ್ತದೆ. ಒಂದು ಅರ್ಧ ಗಂಟೆ ಕಾಯಬೇಕಷ್ಟೇ. ಎಂಥದ್ದು ಬೇಡ. ಮಸಾಲೆ ದೋಸೆ ತಗೊಂಬ 2 ಪ್ಲೇಟ್. ಎಂತ ಬೇಡ ಅಂದರೆ ಎಂತ, ಬಾ ತಿಂಬ, ಕೂತ್ಕೊಂಬ. ಸರಿ, ಮಸಾಲೆ ದೋಸೆ ಸಾಕಾ? ಮತ್ತೆಂತ ಬೇಡವಾ? ಎಂಥದ್ದು ಬೇಡ ಅಂದರೆ ಎಂಥದ್ದು ಬೇಡ ಅಂತ ಹೇಳನಲ್ಲ. ಬನ್ನಿ ಹೊರಗೆ ಹೋಪ. ನನಗೆ ತಿಮ್ಕೆ ಇಷ್ಟ ಇಲ್ಲ. ನೀವು ಹೇಳು ಫಸ್ಟ್, ನಾನು ಹೇಳೋದಕ್ಕೆಲ್ಲ ನೀವು ಆನ್ಸರ್ ಕೊಡಿ. ಎಂಥದ ಬೇರೆಯವ್ರ ಇದ್ರಿಗೆಲ್ಲ ಕೂಗಾಡೋದು ನೀನು? ಅವ್ನು ಎಂತ ಅನ್ಕೊಂತಿಲ್ಲ, ಅವ್ನು ನಮ್ಮ ಮನೆ ಗುರ್ತದವ್ನು ಗೊತ್ತಾ? ಎಂತ ಹೇಳ ಹಿಂಗೆಲ್ಲ ಮಾಡ್ತಾನೆ? ನೀ ಹೇಳ್ತಿದ್ದಿಲ್ಲ ಗುರ್ತದವ್ರು ಯಾರೊಟ್ಟಿಗೆ ಕರ್ಕೊಂಡು ಹೋಗ್ತಿಲ್ಲ, ಎಲ್ಲೂ ಇಲ್ದಿದ್ದ ಕಾಣಿಲ್ಲ, ಜನ ಇಲ್ಲ. ಇವನದು ನಂಗೆ ಗುರ್ತದವನೇ. ಮೇಡಮ್ ಯಾಕೋ ಸಿಟ್ಟು ಮಾಡ್ಕೊಂಡಿದ್ದ ಹಾಗೆ ಉಂಟು. ಎಂತ ಮಂಜಣ್ಣ, ಮತ್ತೆ ನಿಮ್ಮ ಪದ್ದಕ್ಕ ಸುಬ್ಬಣ್ಣ ಯಾವತ್ತೂ ಹೇಳಲಿಲ್ಲ ಹಾಸ್ಟೆಲಲ್ಲಿ ಒಂದು ಹುಡುಗಿ ಓದ್ತುಂಟು ಅಂತ ನಿಮ್ಮ ಮನೇಲಿ? ಆಗಲಿ. ಶ್ಯಾಮಲಕ್ಕನ ಕರ್ಕೊ ಬರಲಿಲ್ವಾ? ಶ್ಯಾಮಲ ಅಂದ್ರೆ ಯಾರು? ಹುಡುಗಿ ಹಾಸ್ಟೆಲಲ್ಲಿ ಓದ್ತಿತ್ತು, ಬಂದಿತ್ತೀಗ ಮನೆಗೆ. ಎಂಥದೋ ಸುಳ್ಳು ಹೇಳ್ತಾ ಇದ್ರಿ. ನಂಗೂ ಹಾಸ್ಟೆಲಲ್ಲಿ ಓದೋದಂತ ಇದ್ರೆ ಅವಳಿಗೆ ಹಾಸ್ಟೆಲ್ ಎಂತ ನಿಮ್ದು? ಎಂತ ಇವತ್ತೆಲ್ಲ ಓಪನ್ ಆಗಿ ಹೇಳಿ, ನಾನಿಲ್ಲ ಅವ್ರನ್ನ ಕೇಂತ ಇವತ್ತು ತಡೀನಿ.
ಅಯ್ಯೋ ಅದೆಲ್ಲ ಬೇರೆ ಕತೆ ಅದೊಂದು ಬಿಡು, ಅದೆಲ್ಲ ಈಗ ಬೇಡ ನಿಂಗೆ. ಈಗ ನಾವು ತಿನ್ಕೊಂಡು ಹೋಪ, ಇಲ್ಲಿ ಹೋಪ ಬಾ, ನೀನು ಹೇಳ್ತಿದ್ದಿಲ್ಲ ಹೋಪ ಹೋಪ ಅನ್ಕೊಂಡು ಫಸ್ಟಿಲಿಂದ ಹೋರ್ಸಾಕಾಯ್ತು. ಬಾ ಬೇರೆ ಹೋಟ್ಲಿಗೆ ಇಲ್ಲಿಗಾರ ಹೋಪ. ಹಾಯ್, ಇಲ್ಲಿ ಎಂಥದ್ದು ಸಮಥಿಂಗ್ ರಾಂಗ್ ಹ್ಯಾಪನಿಂಗ್ ಆಗ್ತಾ ಇದೆ ಅನ್ನಿಸ್ತಿದೆ ಅಲ್ಲ. ಎಂಥ ಕತೆ ಇದು? ಒಮ್ಮೆ ವಿಚಾರಿಸಿ ನೋಡ್ಲಾ? ಮನೆ ಕರ್ಕೊಂಡು ಹೋದ್ರೆ ಇಲ್ಲೇ ಇವತ್ತು ಹೇಳಿ ಅದನ್ನು ಫಸ್ಟ್. ನೀವು ಅದನ್ನು ಹೇಳಿ, ಯಾವ ಶ್ಯಾಮಲ ಯಾರು ಏನು ಎಲ್ಲ ನಾನೇ ಕಾಣ್ತೆ. ಇವತ್ತು ಮನೆ ಕರ್ಕೊಂಡು ಹೋಯ್ಕೆ. ಭಾಷೆ ಅರ್ಥ ಆಗ್ತಿಲ್ಲ ಅಂತ ನಾ ಹೇಳ್ತಿದ್ದೆ ಅಲ್ಲ. ಈಗ ಅವನ ಹತ್ರ ಎಂಥದ್ದು ಮಾತಾಡ್ತಿದ್ದೆ, ಸುಮ್ಮನೆ ಇರ್ಕು. ನಾವು ಮಾತಾಡೋಷ್ಟೊತ್ತಿಗೆ ಎಂತ ನಿಂದು ಅದು ಇಲ್ಲೆಲ್ಲ ಬಂದು ಎಂತ ಗಲಾಟೆ ನಿಂಗೆ ತಲೆಗಿಲಿ ಸುರಿಯುತ್ತೆ ಎಂಥದ್ದು? ಇಷ್ಟನೇ ಎಷ್ಟು ಸಾಫ್ಟಾಗಿ ಮಾತಾಡ್ತಿದ್ದೆ, ಎಂತ ಇತ್ತು ನಿನಗೆ? ಎಂತ ಮೂರನೇವ್ರ ಇದ್ರಿಗೆಲ್ಲ ಎಂತ ಗಲಾಟೆ ನಿಂದು? ನೀನೆಂತದ ಇಲ್ಲೇ ನಿಂತ್ಕೊಂಡ? ಹೋಗ, 2 ದೋಸೆ ಹೇಳಿದ್ದಲ್ಲ ತಗೊಬ, ಹೋಗಿ ಒಳಗೆ ಹೋಗು. ಇಲ್ಲಿ ಬಂದು ನಿಂತ್ಕೊಂಡ ಎಂತ ಮಾತು ಎಂತ ಕೇಂಬಿಕೆ. ನೀನು ಇದಕ್ಕೆ ನಾನು ನಿನ್ನ ಸಪ್ರೇಯರ್ ಇದ್ದಿದ್ದಿಲ್ಲ. ಅವ್ರು ಹೇಳಿದ್ದನ್ನು ಕೊಡೋಕತ್ತಿಲ್ಲ, ಅದನ್ನ ಬಿಟ್ಕೊಂಡು ಇಲ್ಲಿ ನಿಂತ್ಕೊಂಡು ಇವ್ರ ಮಾತು ಕೆಮ್ದು ಹೋಗ. ಮಂಜಣ್ಣ, ಇದು ಎಂತ ಮಾತನ್ಕೊಂಡಾಡ್ತೀರಿ ನೀವು? ಕಸ್ಟಮರ್, ನಾ ಸಪ್ಲೈಯರ್. ನಾನೇನು ಸಪ್ಲೈಯರ್ ಹೌದು, ನಾನು ನಿಮ್ಮನ್ನ ಮನೆಯವ್ರ ಕಣ್ಣಂಗೆ ಅನ್ಕೊಂತೆ, ಯಾವತ್ತೂ ಕಸ್ಟಮರ್ ಅನ್ಕೊಂತಿಲ್ಲ ಅಕ್ಕ. ಅಲ್ಲದೆ ನಿಮ್ಮ ನಾನು ಅಣ್ಣ ಅಂತ ಅನ್ಕೊಂಡಿದ್ದೆ ಇವತ್ತಿನವರಿಗೆ. ಯಾವತ್ತೂ ನಾನು ನಿಮಗೆ ಬೇರೆ ಮನೆಯನ್ನಂತ ನಾನು ಅನ್ಕೊಂಡ್ಲಿಲ್ಲ. ಎಂತ ಆತಿತ್ತಿಲ್ಲ? ಹಾಂ, ಎಂತ ಆತಿತ್ತು? ನನ್ನೆಂತ ಕೂಡಿಸ್ತೀರಿ ನೀವು? ಈ ಹುಡುಗಿ ಯಾರು? ನಾನು ಪುಷ್ಟತೆ ಯಾವ ಹುಡುಗಿಗೂ ಅನ್ಯಾಯ ಹಬ್ಬಕ್ಕೆ ನಾನು ಬಿಡೋದಿಲ್ಲ. ಓ, ಇವನ್ ಬೇರೆ ಸೆಂಟಿಮೆಂಟ್. ನನ್ಗೆ ಹಿಂಗಿಂದೆಲ್ಲ ಡೈಲಾಗ್ ಕೇಂದ್ರ ಕೂಡಲೇ ಮುಂಚೆ ಕಂಟ್ರೋಲ್ ಆಗ್ತಿಲ್ಲ. ನೀವು ಹೋಗಿ ಮರ, ಈಗ ಇಲ್ಲಿಂದ ಫಸ್ಟ್ ಹೋಗಿ ನೀನು. ಅಂಥದ್ದು ಉಂಟು ಮಾತ್ರ. ಆಗಲಿ, ಫಸ್ಟ್ ದೋಸೆ ತರ್ತೇನೆ. ತಲೆ ಮೇಲೆ ನಾ ಕೂದಲಿಲ್ಲ, ಅಣ್ಣ ಅಂಬ್ರು. ನಾನು ಇವನಿಗೆ ಅಣ್ಣ. ಅಣ್ಣಯ್ಯ ನಿಂತ್ಕೊಳ್ಳಿ. ಅಡ್ಡಿಲ್ಲ, ಮಂಜಣ್ಣಂಗೆ ಅಣ್ಣ ಅಂತ ಕರೆದಿತ್ತು ಈ ಹುಡುಗಿ, ಹಾಗಾದರೆ ತೊಂದರೆ ಇಲ್ಲ. ನಾನು ನನ್ನ ಶ್ಯಾಮಲಕ್ಕನಿಗೆ ಎಷ್ಟು ಅನ್ಯಾಯ ಆಗ್ತದೋ ಅಂತ ಯೋಚನೆ ಮಾಡಿದ್ದುಂಟು ಗೊತ್ತಾ ಒಂದು ಸಲ. ಹಾಗೆಲ್ಲ ಆಗಬಾರ್ದು ಮಾರ್ರೆ. ಪಾಪ ಆ ಹೆಣ್ಣು ಮಕ್ಕಳು ಮನೇಲಿರ್ತವೆ, ಅವು ಗಂಡಂದ್ರನ್ನೇ ನಂಬ್ಕೊಂಡು ಬದುಕೋದಲ್ವ. ನಾವು ಹಾಗೆಲ್ಲ ಮಾಡ್ಲಿಕ್ಕುಂಟ? ನಾನು ನನಗೆ ಮುಂದೆ ಮದುವೆ ಆದ್ರ ಮೇಲೆ ಯಾವತ್ತೂ ನನ್ನ ಹೆಂಡತಿಗೆ ಮಾತ್ರ ಮೋಸ ಮಾಡೋದಿಲ್ಲ ಮಾರ್ರೆ. ಅಣ್ಣ, ನಿಮಗೆ ಕರಿತಿರೋದ ಅಣ್ಣ? ಹಾಂ, ನಂಗ? ಎಂತ ಅಣ್ಣ, ನಿಜ ಹೇಳಿ, ಯಾರು ಶ್ಯಾಮಲ ಅಂದರೆ ಯಾರು ಅಣ್ಣ? ಛೀ, ಎಂತ ಫೀಲ್ ಆದ್ದು ಮರ್ರೆ. ಈ ಹುಡುಗಿ ನನಗೆ ಅಣ್ಣ ಅಂತ ಕರೆದು ಬಿಟ್ಟಿದ್ದ. ಛೇ, ನಾನು ಮಂಜಣ್ಣನಿಗೆ ಕರೀತಾಳೆ ಅಂತ ಅನ್ಕೊಂಡಿದ್ದೆ. ಥೋ, ಆಗಲಿ, ಇವಳು ನನಗೆ ಸಿಗಲಿಲ್ಲಲ್ಲ, ಮಂಜಣ್ಣನಿಗೂ ಸಿಗ್ಲಿಕ್ಕೆ ನಾನು ಬಿಡೋದಿಲ್ಲ. ನನ್ನ ಶ್ಯಾಮಲಕ್ಕನಿಗೆ ಮೋಸ ಆಗಲಿಕ್ಕಿಲ್ಲ. ಹೇಳಮ್ಮ ತಂಗಿ, ನಿಮಗೆ ಹೆಂಗೆ ಗೊತ್ತಾ ಇವ್ರ ಮನೇಲಿ ಯಾರೆಲ್ಲ ಇರ್ತಾರ? ಅವನ ಹತ್ರ ಅಂತ ವಿಚಾರಿಸೋದನ್ನೆಲ್ಲ ನಡಿ ಹೊರಗೆ ಹೋಗ್. ಭಾಳ ಜಾಸ್ತಿ ಆಯ್ತಲ್ಲ, ಜಾಸ್ತಿ ಆಯ್ತು ನಿಂದು ಹಲ್ಕಟ್ಟ. ಜಾಸ್ತಿ ಆಯ್ತು, ಹೊರ್ಗೋಗ್ ನೀನು. ಯಾರು ಇದ್ಯಾರು ಯಾರ್ಯಾರ ಹತ್ರ? ಮೂರನೇರ ಹತ್ರ ಕೆಂಕೆ. ನಾ ಸುತ್ತ ಇನ್ನು ನನ್ನ ಹತ್ರ ಕೆಂಟ್ರೆ ನಾ ಹೇಳುದಿಲ್ಲ. ಇವನು ಯಾವನ ಸಿಕ್ತನಕ ಅವನ ಹತ್ರ ಕೆಂಪು ಶುರು ಮಾಡ್ತಾಳು. ಇಲ್ಲಿ ಹೊಯ್ಲಿ ಅನ್ಕೊಂಡು ಸುಮ್ಮನೆ ಹಾಕೊಂಡ್ರೆ ಜಾಸ್ತಿ ಆಯ್ತು. ಇಲ್ಲಿವರೆಗೆ ಬಾಲು ಬಿಚ್ಚತಿಲ್ಲ ನೀನು. ಮೂರನೇರ ಮುಂದೆ ನನಗೆ ಜೋಸ್ ಮಾಡಿ ಮಾತಾಡೋದು, ನನಗೆ ಜಬರ್ದಸ್ತು. ಮೂರನೇರ ಮುಂದೆ ಎಂತ ಅಲ್ಕಣ್ಕ ಬೇರೆಯವರು, ಎಂತ ತಿಳ್ಕಣಕ್ ನನ್ನ ಬಗ್ಗೆ. ಓಯ್ ಮಂಜಣ್ಣ, ಬಿಡಿ ಮರ್ರೆ ಆ ಹುಡುಗಿಯನ್ನ. ಎಂತ ಮರ್ರೆ ಹೊಡಿತೀರಾ ಇಲ್ಲಿ? ಎಂತ ಇದು ಪಬ್ಲಿಕ್ಕಲ್ಲಿ ನಿಮ್ಮದು ವೇಷ? ಎಲ್ಲ ಪಬ್ಲಿಕ್ ನೋಡ್ತಾ ಉಂಟು, ನೀವು ಎಂತ ಮಾಡ್ತಾ ಇದ್ದೀರಿ? ಬಿಡಿ ಅವರನ್ನ. ಒಂದು ಹೋಗಿದ್ದೆ ಇವತ್ತು, ಬೇಡ ಅಂದ್ರು ಹಿಂದೆ ಬಿದ್ದು. ಈಗ ಇವಳದ್ದೇ ನಾಟಕ. ಇವಳು ಹೇಳ್ದಂಗೆ ಕೇಳ್ಕ, ಇವಳು ಹೇಳ್ರು ಕೂಡಲೇ ಬರ್ಕ, ಎಲ್ಲ ಇವಳು ಹೇಳ್ದಂಗೆ ಆಯ್ಕು. ಅಲ್ಲದೆ ಮೂರನೇರಿದ್ರೆ ನಾನು ಮರ್ಯಾದೆ ತಗೋದು. ಹಾಪ ಹೊರಗಂತ ಹೇಳ್ತಾನೆ ಇದ್ದೆ, ಭಾಷೆ ಅರ್ಥ ಆಗ್ತಿಲ್ಲ. ಬಿಡಿ ಮಂಜಣ್ಣ, ಎಂತ ನಿಮ್ದು ಹುಡುಗಿಯರ ಮೇಲೆ ಕೈ ಮಾಡೋದು ಅಸಹ್ಯ. ಥೂ, ಎಂತ ಮರ ಹೇಸಿಗೆ ನಿಮ್ದಿದೆಲ್ಲ. ಈ ಹುಡುಗಿ ಯಾರು ಎಂತ ಒಂದಾರೋ ಬಿಡಿಸಿಯಾರೋ ಹೇಳ್ತೀರಿ, ಅದು ಮಾಡೋದಿಲ್ಲ. ನಾನು ಮೂರನೇನ ಆಯ್ತಲ್ಲ, ಬಿಡಿ. ನಿಮ್ಮ ಮನೇಲಿದ್ದರ ಬಗ್ಗೆ ಯಾರೋ ಯೋಚನೆ ಮಾಡಿ. ಎಂತ ಮರ ನೀವು, ಎಂಥ ಫ್ಯಾಮಿಲಿಯಿಂದ ಬಂದು ಎಷ್ಟಿದ್ರಲ್ಲ ನೀವು. ಸುಬ್ಬಣ್ಣ ಎಷ್ಟು ಡೀಸೆಂಟ್ ಇದ್ರೆ, ಇದು ಎಂಥ ಅಸಹ್ಯ ನಿಮ್ಮದು. ನಿಮ್ಗೆ ಎಂತ ಆಯ್ತು ಮರ್ರೆ? ಯಾವ ಭೂತ ಹೋಗ್ಕೊಂಡಿತ್ತು ನಿಮ್ಮ ಮೈ ಮೇಲೆ? ಹಿಂಗಿಂದೆಲ್ಲ ಮಾಡು. ಬಿಡಿ ನೀವು ಫಸ್ಟ್ ಆ ಹುಡುಗಿನ ಬಿಡಿ, ಬಿದ್ದೆ ಹೋಯ್ತದೆ. ಎಂಥದ್ದು ಬೇರೆಯವ್ರ ಮನೆ ಹುಡುಗಿ ಮೇಲೆ ಕೈ ಮಾಡೋದು? ಹೇಳಿ ಮೇಡಮ್, ಹೇಳಿ. ನಿಧಾನ. ಪೆಟ್ಟಾಯ್ತಾ? ನೋವಾಯ್ತಾ? ಎಲ್ಲರೂ ನೀರು ಬೇಕಾ? ಒಂದು ಲೋಟ ನೀರು ಕೊಡ್ತೆ. ಕೂತ್ಕಣಿ, ಅಲ್ಲೇ ಕೂತ್ಕಣಿ, ನೀವು ಸುಧಾರಿಸ್ಕಣಿ ಸ್ವಲ್ಪ ಹೊತ್ತು. ನೀನು ಯಾರು ಅವಳದೆಲ್ಲ ಕೆಂಕೆ? ಬಿಡ, ನಾ ಕರ್ಕೊಂಡ್ಬಂದಿದ್ದೆ, ನಾನು ಕರ್ಕೊಂಡು ಹೋಗ್ತೆ. ಇವನೊಬ್ಬ ಬಂದ, ಯಾವ ಹುಡುಗಿಯರು ಸಿಕ್ಕರು ಸಾಕು ಹಾಗೆ ಜೋಲ್ಸರ್ಸ್ಕೊಂಡು. ಜನ, ನೀವು ಒಳ್ಳೆಯವ್ರಂತ ನಿಮ್ಗೊಂದು ಇಷ್ಟ ತನಕ ಗೌರವ ಕೊಟ್ಟದಷ್ಟೇ. ಸ್ವಲ್ಪ ಬಾಯಿ ಹಿಡಿತದಲ್ಲಿರಲಿ. ಯಾವ ಜೊಲ್ ಸುರಿಸೋದು ಅಲ್ಲ, ಏನಲ್ಲ, ಒಂದು ಮಾನವೀಯತೆ ಅಂತ ಇರುತ್ತೆ ಅಲ್ಲ ಮಾರೆ. ಸಣ್ಣ ಹುಡುಗಿ ಹಂಗೆ ದೂಡಿ ಬೀಳ್ಸಿರಲ್ಲ. ಏನಾರು ಹೆಚ್ಚು ಕಮ್ಮಿ ಆದಿದ್ರೆ ಆ ಹುಡುಗಿಗೆ
ನಾಳೆ ಅವಳ ಅಪ್ಪ ಅಮ್ಮಗೆ ಯಾರು ಜವಾಬ್ದಾರಿ ಕೊಡ್ತಾರೆ ಹೇಳಿ? ಯಾರು ಹೇಳ್ತಾರೆ? ಎಂತ ಐತಿ ನನ್ನ ಕೈ ಅಂತ ಅನ್ಕೊಂಡಿರಿ ನೀವು ಹುಡುಗಿಯರಂದರೆ? ನೀವು ಈ ಥರದಾರಂತ ನಾನು ಇವತ್ತವರೆಗೆ ಅನ್ಕೊಂಡಿರಲಿಲ್ಲ. ಆಯ್ತಲ್ಲ, ಆ ಹುಡುಗಿನ ಕರ್ಕೊಂಡು ಆ ಮನೆಗಾರ ಬಿಟ್ಟು ಬನ್ನಿ, ಅದ್ರದ್ದು ಎಲ್ಲಿ ಮನೆ ಕಂಡು. ಅಲ್ಲ, ನನ್ನ ಅಪ್ಪನಿಗೀಗ ಊದುದು ಬೇಡ ಅಕ್ಕ ಫೋನ್ ಮಾಡಿ. ನಂಗೆ ಎಂತ ಮಾಡ್ಕೊ ಎಂತ ಅಂತ ಗೊತ್ತು. ಇದನ್ನೆಲ್ಲ ನೀನು ಊರು ತುಂಬ ಡಂಗೂರ ಮಾಡಬೇಡ. ನಿನ್ನ ಕಂಡೆಲ್ಲ ಕಾಣ್ದಿದ್ರ ಕಣ ಸುಮ್ಮನೆ ಇರ್ಕಷ್ಟೇ. ನಾನು ಸುಮ್ಮನೆ ಇರಬಹುದು, ಮೇಲೆ ದೇವರಂತ ಒಬ್ಬ ಇದ್ದಾನೆ ಮಂಜಣ್ಣ. ಹೋಗಿ ಬನ್ನಿ.